ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತಾನೆ ಸ್ವಲ್ಪ ಕಿರಿಕಿರಿ ಮಾಡಲಿಕ್ಕೆ. ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಸೊ ವಾಟ್ಸಪ್ ನಂಬರ್. ಆ ವಾಟ್ಸಪ್ ನಂಬರ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಕಂಪ್ಲೀಟ್ ಡೀಟೇಲ್ಸನ್ನು ಕಳಿಸ್ಬೋದು. ಸೊ ವಿತ್ ಕಾನ್ಸೆಪ್ಟನ್ನು ಕಳಿಸಿದ್ರೆ ತುಂಬ ಖುಷಿ ಆಗುತ್ತೆ. ತುಂಬ ನಂಬರ್ಸ್ ಬರ್ತಿದೆ. ಆ್ಯಂಡ್ ಮೇ ಬಿ ಕೆಲವೊಂದು ಮೊಬೈಲ್ ನಂಬರ್ ಸ್ವಿಚ್ ಆಫ್ ಆಗಿರುತ್ತೆ, ಕೆಲವೊಂದು ಮೊಬೈಲ್ ನಂಬರ್ ರಾಂಗ್ ನಂಬರ್ ಆಗಿರುತ್ತೆ. ಸೊ ಇದೆಲ್ಲ ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದರೆ ಮೇ ಬಿ ನೀವು ನಂಬರ್ ಡಯಲ್ ಮಾಡುವಾಗ ಸೊ ಮೆಸೇಜಲ್ಲಿ ಕಳಿಸುವಾಗ ಏನಾದರೂ ಒಂದು ಸ್ವಲ್ಪ ಮೇ ಬಿ ರಾಂಗ್ ಆಗಿರ್ಬೋದು. ಸೊ ಅದನ್ನು ನಂಬರನ್ನು ಕಳಿಸುವಾಗ ಸ್ವಲ್ಪ ಕರೆಕ್ಟಾಗಿ ನೋಡಿ, ಇದು ಅವರ ನಂಬರಾ ಅಲ್ವಾ ಅಂತ. ಓಕೆ, ಸೊ ಇದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಬೇಕು. ಸೊ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಯಾರಿಗೆಲ್ಲ ಪ್ರ್ಯಾಂಕ್ ಮಾಡಬೇಕಂದ್ರೆ, ಸೊ ಈಗ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಮಂಜೇಶ್. ಓಕೆ, ಇವರು ನಂಬರ್ ಕೊಟ್ಟಿರೋದು ಧನುಷ್ ಅಂತ. ಸೊ ಏನಿಲ್ಲ, ಈ ಒಂದು ಕಾನ್ಸೆಪ್ಟ್ ಸಿಂಪಲ್ ಇದೆ. ಇವ್ರ ಜೊತೆ ಒಂದು ಬೈಕ್ ಇತ್ತು, ಡ್ಯೂಕ್. ಸೊ ಏನೋ ಗೊತ್ತಿಲ್ಲ, ಒಂದು ರೀಸನ್ಗೋಸ್ಕರ ಆ ಗಾಡಿಯನ್ನು ಸೇಲ್ ಮಾಡಿದ್ದಾರೆ ಏನೋ ಒಂದು ಪಾರ್ಟಿಗೆ. ಸೇಲ್ ಮಾಡಿ ಆಗಿದೆ. ಸೊ ಮೇ ಬಿ 2 months ಆಗಿರ್ಬೋದು ಸೇಲ್ ಮಾಡಿ. 2 months ಆದರೂ ಕೂಡ ಅದೇ ಪಾರ್ಟಿ ಮತ್ತೊಮ್ಮೆ ಕಾಲ್ ಮಾಡ್ತಾರೆ. ಬೈಕ್ ಸರಿ ಇಲ್ಲ, ಇನ್ಶೂರೆನ್ಸ್ ಕಟ್ಟಲಿಲ್ಲ, ಮತ್ತು ಕೆಲವೊಂದು ವಿಷಯ ಸರಿ ಇಲ್ಲ ಬೈಕಲ್ಲಿ, ಯಾಕೆ ಬೈಕ್ ಕೊಟ್ಟಿದ್ದೀರಾ, ಈಗ ಒಂದು ಕೆಲಸ ಮಾಡಿ, ಏನಂದರೆ ಬೈಕನ್ನು ನಾವು ರಿಟರ್ನ್ ಕೊಡ್ತೇವೆ, 90,000 ಇಲ್ದಿದ್ರು 1 lakh ಏನು ಕೊಟ್ಟಿದ್ದೀರಾ ಅದನ್ನು ಹಿಂದೆ ಕೊಡಿ. ಆ ಒಂದು ಕಾನ್ಸೆಪ್ಟಲ್ಲಿ ನಮ್ಮ ಮಂಜೇಶ್ ಅವರನ್ನು ಪ್ರ್ಯಾಂಕ್ ಮಾಡಬೇಕು. ನೋಡೋಣ ಮಂಜೇಶ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ಬೋದು ಅಂತ. ಬಟ್ ಸ್ವಲ್ಪ ಮೇ ಬಿ ಟೆಂಪರ್ ಪರ್ಸನ್ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಜಾಸ್ತಿ ಸಿಟ್ಟು ಬರುತ್ತಂತೆ, ನೋಡಬೇಕು ಎಷ್ಟು ಸಿಟ್ಟು ಬರುತ್ತೆ ಅಂತ. ಸೊ ನೋಡೋಣ, ಮಂಜೇಶ್ ಅವರನ್ನ ಪ್ರ್ಯಾಂಕ್ ಮಾಡೋಣ ಬನ್ನಿ. ಹಲೋ ಮಂಜೇಶ, ಏನು ಸತೀಶ್ ಬಂದು? ಹಲೋ ಮಂಜೇಶ, ಯಾರು ಸತೀಶ್ ಬಂದು ಇರ ಗಾಡಿ ಸೇಲ್ ಮಲ್ದಾರತ್ತ ಡ್ಯೂಕ್. ಅವು ಏನೇ ಒಟ್ರಾಸಿ ಒಂಜಿ ಸೇಲ್ ಮಲ್ತು ಪೋತಾರತ್ತ ಗಾಡಿ. ಆಯ್ತಾ ವಿಷಯಪುರ ದಾಲ ಪಂತಿನ ಇಜ್ಜೇನಡ ಇರ್ ಗಾಡಿ ಸೇಲ್ ಮಲ್ದಾರತೆ. ಅವು ಆ ಪಾಟಿದನೆ ಅರ್ನ ಮಾಮ್ ಪಾತಿರ್ ನಾನು ಇರ್ ಗಾಡಿ ಸೇಲ್ ಮಲ್ದಾರತೆ 1 ಲಕ್ಷಗೂ. ಏತಕ್ ಸೇಲ್ ಮಲ್ತೀನಿ? 87 ಅಲ್ಲ ಐತೆ 87 ಪಂಡರ್ ಇತ್ತೆ ಸೊಂಪ ನೋಡ್ರಿ. ಏತ್ ಮಾರ ಕರೆಕ್ಟ್ ಏತ್ ಬನ್ಲಿ ಅತ್ತೆ ಗೆತೊಂಡ್ರೆ ಇರ್ ಒಟ್ರಾಸಿ ಇರ್ನ ಗಾಡಿ ಗುಜಿರಿ ಗಾಡಿನ ಪೂರ ಸೇಲ್ ಮಲ್ತದ ಆಗ ಮಂಡೆ ಚಾತನ್ ಮಾರ. ಇರ್ ಏನಂದರಿ ಇರ್ ಗುಜಿರಿ ಗಾಡಿ ಏನ ಬಂಡ ಬಣ್ಣ ಐಟ್ ದಾಲ್ ಇತ್ತನೆ ಒಂಜಿ ಇನ್ಶೂರೆನ್ಸ್ ಇಜ್ಜಿ ಬಕ ಇಂಜಿನ್ ದ ಪ್ರಾಬ್ಲಮ್. ಇಂಜಿನ ಅಯ್ಯೋ ದೇವರ ಮೊರಣೆ ಅವಸ್ಥೆ ಮೀನಿ ತೂತು ನಾ ಸೈಪಿನ ಇಟ್ಟಿದ್ದೆ ಗೊತ್ತನೆ ಅಣ್ಣ. ಹಲೋ ನಿಕಲೆ ಗೊತ್ತುಂಡು ಗಾಡಿ ಪೂರ ಹಾಳಾತನ ಅಂಚಾದ ಎಡ್ಡ ರೇಟ್ ಇಟ್ಟು ಸೇಲ್ ಮಾಡ್ತಾರ ಅದ ನಿಕಲೆ ಎಂಕುಲೆ ಬಡಿತೀನಿ ನಿಕಲೆಗೆ ಅದ ಒಟ್ಟು ಈರ್ ಬಾತಿರಜ್ಜಿ ಈರ್ ಒಟ್ಟು ಬಾತಿರಜ್ಜಿ ಈರ್ ಬಾತಿರಜ್ಜಿ ಗೊತ್ತಾಗತ್ತೆ. ಅದೇ ಇಂಜಿನ್ಗೆ ಹಾಡಾರೆ ನಿಕಲು ಟೈಮ್ ಟು ಸರ್ವಿಸ್ ಮಾಡ್ದಾರ ನಿಕಲು ಆಯಿಲ್ ಬಾಡ್ದಾರ ಈಗ ಖಾಲಿ ನಿಕಲ್ಲ ಬಂಜಿಗೆ ಆಯಿಲ್ ಬಾಂಡ ಯಾವ ಜೈಕ್ಲ ಬಾಡುಡು ಗೊತ್ತಾಡತ್ತ. ಒಟ್ಟು ಇರ್ಲ ಬಾತಿರುಚಿ ಗೊತ್ತಾಡತ್ತೆ. ಒಟ್ಟು ಇರ್ಲ ಬಾತಿರುಚಿ ಇರಿ ಏನಂದ್ರೆ ಇರಿ ಏನಂದ್ರೆ ಪಲ್ಲೆ ಅವು ಪನ್ಲೆ ಶುರು ಮಾಡ್ಲೆ ಒಟ್ಟಾರೆ ನಿಕಲಿಗೆ ಅಲ್ಪ ಕಾಸು ಸ್ವಲ್ಪ ಸಾರ ಗೆತ್ತೊನ್ನ ದಾಲ ಮಂಡೆ ಚಾಯ್ಜಿ ಮೂಲೆ ಎಂಕುಲು ಮಂಡೆ ಕೊರ್ಪಿನಿ ಗೊತ್ತಾಡದೆ. ಇನ್ಶೂರೆನ್ಸ್ ಕಟ್ಟಿದ್ಯಾರ ಮಾರ ಇಂಚಿ ಗಾಡಿ ಸರಿ ಇಜ್ಜಿ ನಿಕಲೆ ಬೋಟ್ ಐತೆ ಗಾಡಿ ಇತ್ತೆ ಪಿರ ಕೊರ್ಪೆ ಅಣ್ಣ ಐತೆ ಗಾಡಿ ಪಿರ ಕೊರ್ಪೆ ಇರುವ ಸ್ವಲ್ಪ ಸಾರ ಪಿರ ಕೊರ್ಲೆ ಪನ್ ಎಂಚ ಕೊರ್ಪಣ್ ಮಾಡ ಇರಿಗೆ ಆಪುಂಡೆ ಇರು ಸ್ವಲ್ಪ ಸಾರ ಪಿರ ಇನ್ಶೂರೆನ್ಸ್ ಇಜ್ಜಿ ಬಂಡ. ಇನ್ಶೂರೆನ್ಸ್ ವಿಷಯ ಗೊತ್ತು ನಿನಗೆ? ಇನ್ಶೂರೆನ್ಸ್ ನಮ್ಮ ಗಾಡಿ ಕಟ್ಟೋದುಲೆ ಈ ರೇಪ ಕಟ್ಟಿದೀನಿ ಮಲ್ಲೆ ಈ ರೇಪ ಕಟ್ಟಿದೀನಿ ಈರ್ ಪಂಡರ್ಗೆ ಇಡೀ 1 ವರ್ಷದ ಕಂಪ್ಲೀಟ್ ಕಟ್ಟದ ಅಂಚ ದಾಲ ಮಂಡೆ ಚಿಜ್ಜಿ ಪಂಡರ್ಗೆ ಅಂದ ಏನ ಮಾತಾಡೋರು ಇರ ಹೆಚ್ಚಿನ ಅಂಶ ಜೂನ್ ತುಲೆ ಉಂದೆಟ್ಟೆ ದಿಕ್ಕದು ಪುರಿಯಾರು ಜೂನ್ ಜೂಲೈ ಪಂಡರ್ ಇರಗೆ ಗೊತ್ತು ದಾದಂದ್ ಗಾಡಿ ಅತ್ತೆ ಇರ್ ಗಾಡಿ ಸೇಲ್ ಮಾಡ್ರೆ ಇರಗೆ ಗೊತ್ತು ಗಾಡಿ ಕೊರೊಲೆ ಬಡ್ಚಂದ್ ಅಂದೆ ವಾ ಗುಜಿರಿ ಅಂಗಡಿ ಇರ್ಬೋದು. ಗುಜಿರಿ ಗಾಡಿ 19 ಬರ್ಪಿನಿ ಮೂಲ 1 ಲಕ್ಷ ಕೂಡ ಜನಕ್ಕೆ ಸೇರು ಈರ್ ಪಕ್ಕಡೆ ಈರ್ನ ಪೂರ ಹಿಂಗ್ ಗೊತ್ತು ಅಂದಾರ ಈರ್ ಈರ ಈದ್ ಪೂರ ಏನೈತ ಮನೆ ಗಾಡಿಗೆ ಅಂತ ಕೊರ್ಪಿ ಇರು ಸ್ವಲ್ಪ ಸರ್ಪಿರ ಕೊರ್ಲೆ
ಕೊರ್ಲೆ ಬಿರ ಯಾನ್ ಗಾಡಿ ಕೊರ್ಪಿಜ ಬಿರ ಕೊರ್ಲೆ 100%. ಅಲೋ ಯಾನ್ ಪನ್ಪಿನಿಗೆ ಇರು ಬೆಚ್ಚ ಪಾತ್ರ ಯಾನ್ ಬಕ್ಕ ಒಟ್ಟಾರಪ್ಪ ಗೊತ್ತಾನದೆ ನಿಗಿಲಿ ಒಬ್ಬರ ಪಾತ್ರ ಹೊಡ್ಚಿ ಕಂಪ್ಲೀಟ್ ಅದಕ್ಕೇನ್ಲೆ ಒಂಜಿ ಪಾತ್ರ ಗಾಡಿಗೆ ಅಂತ ಕೊರ್ಪ ಸ್ವಲ್ಪ ಸಾರ ಪಿರ ಕೊರ್ಲೆ ಓಟೆ ಬಾರೋಡು ಈರು ಓಲ್ಲಾರಿದ್ದೆ ಓಲ್ ಬಾರಡುಲ್ಲರ ಅಂದೆ ಓಲಿಯ ಬಾರಡುಲ್ಲರ ಗೊತ್ತಾಣ ನಿಗ್ಲು ಪಾತ್ರನ ಗೊತ್ತಾಣ ಎಂಕು ಗೊತ್ತಾನದ ಕಾಡದನೆ ಜೈಜ್ಜ ಅಂದ್ ಹಲೋ ಒಟ್ಟು ನಿಕುಲ್ ಮಾತಾಡಿച്ചു ಗೊತ್ತಾನದ ಡಿಕ ಐತೆ ಯಾನು ಒಟ್ಟಾರೆ ಪಾತ್ರವೆ ಹಲೋ 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 ಇದು ಯಾನ್ ಏನ ಬರೋಡ ಎಲ್ಲ ಬರೋಡ ಇಲ್ಲಡುಲ್ಲರ ಒಲ್ಬ ಅಲ್ಬ ಕಟ್ ಮಾಡಿ ಏನ ಅಲ್ಬನು ಮೀನ್ ಬತ್ತು ನೀರು ಅದು ಕಟ್ ಮಾಡಿ ಇಡೀರೇನೆ ಮೀನ್ ಬತ್ತು ನೆಗೆ ಎಣ್ಣಿ ನಿಕಲ್ ಇಲ್ಲೇ ಕಟ್ ಮಾಡಿಡಾ ಓಹೋ ಇರ್ನ ತತ್ತಿ ಅಡೆ ಬತ್ತದ ನನ್ನ ಇರ್ನ ಪೆದಂಪುರ ಪಡ್ಚಿ ಫಸ್ಟ್ ಅಂತಾನೆ ಯಾನ್ ಮಿನಿ ಅಡೆ ಗೊತ್ತಾಣತ್ತೆ ಪೆದಮ್ಮಿನಿ ಪಾತ್ರ ಜಾಗ್ರತೆ ಏನು ಇತ್ತೇನು ಕೊರ್ಪರಿಜ್ಜ ಕಾಸು ಅತ್ತೇ ಹಲೋ ಒಂಚೂರು ಮರ್ಯಾದೆ ಕೊಡ್ತು ಬಾತಲ್ಲ ಹಲೋ ಆಯ್ತಾ ಈ ಆ ಎಮ್ಮೆ ಪಾತ್ರ ನಿಕ್ಕೊಂದು ಎಡ್ಡೆಗತ್ತೆ ಏನಮ್ಮ ಏನ ಅದ ಏನಂತ ಬನ್ನಿ ಈಡ ಬತ್ ಪಾತ್ರ ಆಪುಂಡ ನಿಕ್ಕ ಪೋಡಿಗೆ ಅಮ್ಮನು ಯಾನ್ ಒರಿಯೇ ಯಾವ ನಿಕ್ಕ ಗೊತ್ತಾಗತ್ತ ಡಾಗ್ ಬರ ಏನೇನ ಆಯ್ತಾ ಯಾನ್ 7 ಗಂಟೆ ಬರ್ಪ ಬನ್ನ ಹಿಡ್ದುಂಬೆ ಇಲ್ಲ ಬಿಡ್ದು ಪೋಪ ಅತ್ತ ನಿನ್ನ ಊರ ಅಂಡ ಎಂಕಲ್ನ ಇಡೀ ಎಂಕಲ್ನ ತುಳುನಾಡೆ ಎನ್ನ ಊರು ಗೊತ್ತಾಡತ್ತ ನಿನ್ನ ಕಟ್ಪಾಡಿ ಕಾಲಿ ಊರುಂದತ್ತು ಅವ ನಿನ್ನನೈತೆ ಏನ ಮಲ್ಪಂದ ಹೆಂಗ್ ಗೊತ್ತುಜಿ ಆಪುಂಡೆ ಸ್ವಲ್ಪ ಸರ ಪಿರಗೋರು ಓ ಒಂದಂತ ಜಾಸ್ತಿ ಅಂಡ್ ಮಂಜೇಶ್ ಒಂದು ಜಾಸ್ತಿ ಅಂಡಿರ್ನ ಎನ್ನ ಒಂದು ಜಾಸ್ತಿ ಅಣ್ಣ ಒಂದು ಪಾತೆರ್ನ ಅಂತ ಜಾಸ್ತಿ ಅಣ್ಣ ಒಂದು ಈರ್ ಪಾತೆರಡು ತುಂಬು ಯೋಚನೆ ಮಲ್ದಡು ಒಂದು ಮಾತ್ರ ಈರ್ ಪೋಯಾರೆ ಈರ್ 100% ಪೋಯಾರ ಈರ್ ಪೋಯಾರೆ ಈರ್ ಕೇಂದ್ರಗಿಜ್ಜಿ ನಾನ ಈ ರೀತಿ ಪಿದೆ ಬರ್ಪಾರ ಅಪಗೇರಿಗೆ ಪೋಟಿಗೆ ಹಾಪುಂಡು ಏಪ ಪೀರಾಡ್ ಬರ್ತಾರೆ ನಮಸ್ತೆ ಮಂಜೇಶ್ ಯಾನ್ ಕಾರ್ತಿಕ್ ಬಂದೆ ಸ್ಪಂದನ ಟಿವಿ ಹಿಡ್ದು ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಕಾಲ್ ಮಾಡ್ತಂದುಲ್ಲ ಕಾರ್ತಿಕ್ ಬಂದೆ ಸ್ಪಂದನ ಟಿವಿ ಹಿಡ್ದು ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಕಾಲ್ ಮಾಡ್ತಂದುಲ್ಲ ಇರ್ನ ನಂಬರ್ ಕೋರ್ನಿ ಧನುಷ್ ಬಂದೆ ಎಂಗುಲ್ ಈತ್ ಪೂರ ಮಲ್ತಿನ ಪ್ರ್ಯಾಂಕ್ ಅವೇ ಓಕೆ ಸೊ ಇರ್ನ ನಂಬರ್ ಕೊಡ್ತೀನಿ ಧನುಷ್ ಅವೇ ಸೊ ಈದ್ ಪೂರ ಮಲ್ದಿನ ಪ್ರ್ಯಾಂಕ್ ಬೇಜಾರ್ ಮಲ್ಪಡ್ಚಿ ಇರ್ನ ಡ್ಯೂಕ್ ಗಾಡಿ ಸೇಲ್ ಮಲ್ದಿರಂದು ಒಂಜಿ ವಿಷಯ ಕಡಪುಡ್ತೇರು ಬಕ್ಕ ವಿಷಯ ಬಂದಾಗ ಡ್ಯೂಕ್ ದ ಗಾಡಿ ವಿಷಯ ಪಾತಿರ್ಲಿ ಅರ್ ಪ್ರ್ಯಾಂಕ್ ಮಲ್ಪ್ಲೆ ಮಾಡ್ಯಾರ ಅಂಚ ಒಂತೆ ಪ್ರ್ಯಾಂಕ್ ಮಲ್ತೀನಿ ಇರ್ ಪ್ರ್ಯಾಂಕ್ ಆ ತರ ಗೊತ್ತು ಜಂಕ್ ಓಕೆ ಸೊ ಈದ್ ಪೂರ ಮಲ್ದಿ ನಮ್ಮ ಪ್ರ್ಯಾಂಕ್ ಸೊ ಓವೇ ಕಾರಣ ಬೇಜಾರ ಬರಬಲ್ಲಿ ಓಕೆ ಮಂಜೇಶ್ ಓಕೆ ಆಲ್ ದ ಬೆಸ್ಟ್ ಇರೆಗೆ ಓಕೆ ಸರ್ ಬಾಯ್ ಸೊ ಈಗ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಸ್ವಾತಿ ಫ್ರಮ್ ಪರಪು ಕಾರ್ಕಳ ಓಕೆ ಸೊ ಇವರು ನಂಬರ್ ಕೊಟ್ಟಿರೋದು ದೀಕ್ಷಾ ಓಕೆ ಸೊ ದೀಕ್ಷಾ ಏನು ಹೇಳಿದ್ದಾರೆ ಅಂದರೆ ಪಾಪ ಇವರು ಸ್ವಾತಿ ಅವರು MSc ಇನ್ ಫಿಸಿಕ್ಸ್ ಓಕೆ ಸೊ MSc ಇನ್ ಫಿಸಿಕ್ಸ್ ಮಾಡಿದ್ದಾರೆ ತುಂಬ ಕಲ್ತಿದ್ದಾರೆ ಬಟ್ ಅವರಿಗೆ ಜಾಬ್ ಹುಡ್ತಾ ಇದ್ದಾರೆ ಪಾಪ ಅವರಿಗೆ ಜಾಬ್ ಬೇಕಾಗುತ್ತೆ ಸೊ ಮೇ ಬಿ ಕೆಲವೊಂದು ಸತಿ ತುಂಬ ಕಲಿತಾರೆ ಜಾಬ್ ಸಿಗುವಾಗ ಸ್ವಲ್ಪ ಕಷ್ಟ ಸ್ವಲ್ಪ ಲೇಟ್ ಆಗ್ಬೋದು ಸೊ ಆ ಒಂದು ವಿಷಯದಲ್ಲಿ ದೀಕ್ಷಾ ಅವರು ಏನು ಹೇಳಿದ್ದಾರೆ ಅಂದರೆ ಸ್ವಲ್ಪ ಪ್ರ್ಯಾಂಕ್ ಮಾಡಿ ಜಾಬ್ ಸರ್ಚ್ ಮಾಡ್ತಾ ಇದ್ದಾರೆ ಏನಾದರೂ ಆ ಒಂದು ರಿಲೇಟೆಡ್ ಕಾನ್ಸೆಪ್ಟನ್ನು
ಲಿಂಕ್ ಮಾಡಿ ಮತ್ತೆ ಸ್ವಾತಿ ಅವರನ್ನು ಪ್ರ್ಯಾಂಕ್ ಮಾಡ್ಬೋದು ಅಂತ ಹೇಳಿದರು. ಸೊ ನೋಡೋಣ ನಮ್ಮ ಸ್ವಾತಿ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರಂತ. ಬನ್ನಿ. ಹಲೋ ಹಲೋ ಸ್ವಾತಿಯಾ? ಹಾಂ ನಮಸ್ತೆ 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 ನಮಸ್ತೆ. ಎಲ್ಲಿದ್ದೀರಾ ಸ್ವಾತಿ ಅವರೇ? ಸಾಗರ್ ಹೋಟೆಲ್ ಇದ್ದೀರಾ? ಅದೇ ನಾನು ನೋಡಿದೆ ನಿಮ್ಮನ್ನೀಗ, ಅದಕ್ಕೆ ನಾನು ಕಾಲ್ ಮಾಡಿದ್ದೆ. ನಾನು ನಿಮ್ಮ ಫೇಸ್ಬುಕ್ ಫ್ರೆಂಡ್ ಅಭಿಷೇಕ್, ಗೊತ್ತಾಯ್ತಾ? ಹೌದೌದು, ನಿಮ್ಮನ್ನ ಹೋಟೆಲಲ್ಲಿ ನೋಡಿದೆ. ಜಸ್ಟ್ ಅದಕ್ಕೆ ನಂಗೆ ನೆನಪಾಯ್ತು, ಅಂದ್ರೆ ನಿಮಗೆ ಅಂದ್ರೆ ಈಚೆ ಬರ್ಲಿಕ್ಕಿತ್ತ ಅಂತ ಕೇಳಲಿಕ್ಕೆ. ಅಭಿಷೇಕ್ ಫೇಸ್ಬುಕ್ ಫ್ರೆಂಡ್, ಗೊತ್ತಾಯ್ತಾ? ನೀವು ಮೊನ್ನೆ ಹೇಳಿದ್ರಲ್ಲ, ಅದೇ ಜಾಬ್ ಇನ್ ಸರ್ಚ್ ಅಲ್ಲಿ ಇದ್ದೀರಾ ಅಂತ. MSc ಮಾಡಿದ್ರಲ್ಲ ನೀವೇ ಸ್ವಾತಿ ಅವರೇ? MSc ಇನ್ ಫಿಸಿಕ್ಸ್ ಅಲ್ವಾ? ಹೌದು. ಅಂದ್ರೆ ನೀವು ಮೊನ್ನೆ ಒಂದು ಜಾಬ್ ಕೇಳಿದ್ರಲ್ವಾ, ಫೇಸ್ಬುಕ್ ನಂಗೊಂದು ಮೆಸೇಜ್ ಮಾಡಿದ್ರಿ ನೀವು. ಈಗ ಅಷ್ಟೇ ನಾನು ನಿಮ್ಮನ್ನ ಹೋಟ್ಲಲ್ಲಿ ನೋಡಿದ್ದೆ. ಅಲ್ಲ, ನೀವೇ ಕೊಟ್ಟದಲ್ಲ ಮೇಡಮ್, ಗೊತ್ತಾಯ್ತಾ? ಬಟ್ ನಿಮ್ಗೆ ಡೀಟೇಲ್ ಹೇಳಿದ್ ಕರೆಕ್ಟಾ? ನೀವು ಜಾಬ್ ಸರ್ಚ್ ಮಾಡ್ತಿದ್ದೀರಲ್ಲ ಮೇಡಮ್, ಅದೇ ನಂಗೆ ಈಗ ಡೌಟ್ ಆಗ್ತಿದೆ. ಸ್ವಾತಿ ಅಲ್ವಾ ನೀವು? ಸ್ವಾತಿ ಪರಪ್ಪು ಅಲ್ವಾ ಊರು? ಹಾ ಹೌದೌದು, ಅದೇ ನಂಗೆ ಈಗ ಡೌಟ್ ಆಗ್ತಾ ಉಂಟು. ಅಂದ್ರೆ ನೀವು ಈ ತರ ಮಾತಾಡಿ ನಂಗೆ ಸ್ವಲ್ಪ ಡೌಟ್ ಆಗ್ತಾ ಉಂಟು. ಅದೇ ಮೇಡಮ್, ಒಂದು ಕೆಲಸ ಇದೆ ಇಲ್ಲಿ ನಮ್ಮ ಮಂಗಳೂರು ಒಂದು ಲ್ಯಾಬ್ ನಲ್ಲಿ. ಅದು ಬೇಕಾದ್ರೆ ನಾನು ಮಾತಾಡಿ ನೋಡ್ತೇನೆ. ಅಂದ್ರೆ ನಿಮ್ಗೆ ಮಂಗಳೂರು ತನಕ ಹೋಗ್ಬೋದಾ ಇಲ್ವಾ ಅಂತ. ಹಾಗೆ ಹೌದಾ? ಓಕೆ, ಕಂಗ್ರ್ಯಾಚುಲೇಷನ್ ಇವ್ರೆ. ಯಾಕೆ ಗೊತ್ತಾ, ನಂಗೆ ಮೊನ್ನೆ ನೀವು ಹೇಳಿದ್ರಲ್ಲ, ಸೊ ಹಾಗಾಗಿ ನಂಗೆ ನೆನಪಾಯ್ತು ನಿಮ್ಮನ್ನು ನೋಡುವಾಗ, ಅದಕ್ಕೆ ಕಾಲ್ ಮಾಡಿದ್ದೆ. ಬಿಸಿ ಇದ್ದೀರಾ ಮೇಡಮ್ ನೀವೀಗ? ಹೌದಾ? ಅಲ್ಲ ಅಂದ್ರೆ ಈಗ ಜಸ್ಟ್ ಒಂದು 2 minutes ಅಷ್ಟೇ. ನಾನು ಮತ್ತೆ ನಾನು ತುಂಬಾ ಬಿಸಿ ಇರ್ತೇನೆ. ಏನ್ ಗೊತ್ತಾ, ಈಗ ಎಲ್ಲಿ ಜಾಬ್ ಆಯ್ತು ಮೇಡಮ್ ನಿಮ್ಗೆ? ಸ್ಕೂಲಲ್ಲಿಯಾ? ಬಟ್ ನಿಮ್ಗೆ ಇಂಟ್ರೆಸ್ಟ್ ಇತ್ತಾ ಸ್ಕೂಲಲ್ಲಿ ಟೀಚಿಂಗ್? ಹೌದಾ? ಬಟ್ ಈಗ ನಿಮ್ಗೆ ಮೇ ಬಿ ಮ್ಯಾಂಗ್ಳೂರಲ್ಲಿ ಸಿಕ್ಕಿದ್ರೆ ಹೋಗ್ಬೋದಾ? ಅಂದ್ರೆ ಒಳ್ಳೆ ಪೋಸ್ಟ್, ಅದೇ ಕೇಳಿದ್ ನಾನು. ಮಂತ್ಲಿ ಸ್ಯಾಲರಿ ಹೌದಾ? ಓಕೆ. ಹೌದಾ? ಬಟ್ ಈಗ ಅದೇ 6 months ಆದ್ಮೇಲೆ ಅಲ್ವಾ ಇದಕ್ಕೆ ಜಾಬ್ ಹೋಗುತ್ತೆ ಅಲ್ಲ? ಇಲ್ಲಿ ಒಳ್ಳೆ ಪೇ ಇದೆ, ಅದೇ ಕೇಳಿದ್ ನಾನು. 35,000 ಇದೆ, ಅದೇ ಕೇಳಿದ್ದು. ಹೌದೌದು. ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳಿದ್ದೀವಿ, ಇಲ್ದಿದ್ರೆ ನಾವ್ ಹೇಳಲ್ಲ. ಅಂದ್ರೆ ಯಾರಾದ್ರೂ ಒಳ್ಳೇದಾಗ್ಲಿ ಅಂತ. ಇಲ್ದಿದ್ರೆ ನೀವು ಇಂಟರ್ವ್ಯೂ ಕೊಟ್ಟು ಹೋಗ್ಬೋದಾ? ಇಂಟರ್ವ್ಯೂ ಹೌದಾ? ನಾಳೆ ನೋಡಿ, ನಾಳೆ ಆದ್ರೆ ನೀವು ಬರ್ಬೋದಾ ಅಲ್ಲಿಗೆ? ನಾನು ಕೂಡ ಇರ್ತೇನೆ ಅಲ್ಲಿ. ಈಗ ನಿಮ್ ಜೊತೆ ಯಾರಿದ್ದಾರೆ ಇವ್ರೆ ನಮ್ಮ ಸ್ವಾತಿ ಅವರೇ? ಈಗ ಯಾರಿದ್ದಾರೆ? ಅಣ್ಣ ಇದ್ದಾರಾ? ಇಲ್ವಾ? ಮತ್ತೆ ಫ್ರೆಂಡ್ಸ್ ಇದ್ದಾರಾ? ಹೌದೌದು. ಅಲ್ಲ, ಅವರನ್ನು ಬೇಕಾದ್ರೆ ಕರ್ಕೊಂಡು ಬನ್ನಿ. ಅಲ್ಲ ನಿಮ್ಗೆ ಅಂದ್ರೆ ಧೈರ್ಯ ಬರಲ್ಲ ನೋಡಿ. ಅಂದ್ರೆ ನಾನು ಮೇ ಬಿ ನಂಗೆ ಈಗ ಸ್ವಲ್ಪ ನಾನು ಬಿಸಿ ಇದ್ದೇನೆ. ಬಟ್ ಈವ್ನಿಂಗ್ ಕೂಡ ಹೇಳಲಿಕ್ಕೆ ಆಗಲ್ಲ. ಮೇ ಬಿ ನಿಮ್ಗೆ ಬೇಜಾರಾಗಬಾರ್ದು, ನೀವು ಕಾಲ್ ಮಾಡಿದ್ಮೇಲೆ ರಿಸೀವ್ ಮಾಡಲಿಲ್ಲ ಅಂದ್ರೆ. ಈವ್ನಿಂಗ್ ನಾನು ಫುಲ್ ಫ್ರೀ ಆಗೋದು 9 ಗಂಟೆ ನಂತರ. ಹೌದಾ? ಟೀಚಿಂಗ್ ಅಂದ್ರೆ ಏನ್ ಪ್ರೈಮರಿ ಅಲ್ಲ? ಪ್ರೈಮರಿ ಹೈಸ್ಕೂಲ್. ಈ ಮಕ್ಕಳು ಚೊರಪಟ್ಟ ಆಗತ್ತೆ ನಿಮ್ಗೆ? ಹೌದಾ? ಕರೆಕ್ಟ್. ಓಕೆ. ಈಗ ನಿಮ್ಮ ಇವರು ದೀಕ್ಷೆ ಇದ್ದಾರಲ್ಲ ಕಾರ್ಕಳ, ಅವರು ನನ್ನ ಕ್ಲೋಸ್ ಫ್ರೆಂಡ್. ಅವರು ಹೌದು. ಅವರು ಏನ್ ಗೊತ್ತಾ, ನಂಗೆ ಮೊನ್ನೆ ಅವರು ಹೇಳಿದ್ರು ಹೀಗೆ ನೀವು ಸರ್ಚ್ ಅಲ್ಲಿ ಇದ್ದೀರಾ ಜಾಬ್ ಅಲ್ಲಿ ಅಂತ. ನಂಗೆ ಸ್ವಲ್ಪ ಫೀಲ್ ಆಯ್ತು. ಬಟ್ ಈಗ ನಾನು ನಿಮ್ಮನ್ನ ನೋಡಿದೆ ಅಲ್ವಾ ಹೋಟ್ಲಲ್ಲಿ,
ಹಾಗೆ ನಂಗೆ ಫೀಲ್ ಆಯ್ತು, ಅಂದ್ರೆ ನಿಮ್ಗೆ ಒಂದು ಕಾಲ್ ಮಾಡಿ ಒಂದು ಕೆಲಸ ಆದ್ರೂ ಒಂದು ಮಾಡಿ ಬಿಡುವ ಅಂತ. ಹಾಗೆ ದೀಕ್ಷಾ ನಂದು ಕ್ಲೋಸ್ ಫ್ರೆಂಡ್. ಹೌದೌದು. ನೀವೆಂತ ಪಾತ್ರೆ ತೊಳಿತಿದ್ದೀರಾ? ಇಲ್ಲಲ್ಲ. ಹೌದಾ? ಅಲ್ಲ ಹೋಟ್ಲಲ್ಲಿ ಆದ್ರೆ ಇದು ಸೌಂಡ್ ಎಲ್ಲ ಬರ್ತಿದೆ, ಅದಕ್ಕೆ ಹೇಳಿದ್ ನಾನು. ತುಂಬಾ ಖುಷಿ ಆಯ್ತು ಸ್ವಾತಿ ಅವರೇ ಮಾತಾಡಿದ್ ನಿಮ್ಮ ಹತ್ರ. ಆಯ್ತಾ? ಯಾವಾಗ? ನಾಳೆ ಬರ್ತೀರಾ? ಹೌದೌದು, ಫುಲ್ ಓಪನ್. ಆಯ್ತಾಯ್ತಾಯ್ತು. ಇವ್ರೆ ಏನ್ ಗೊತ್ತಾ ಸ್ವಾತಿ ಅವ್ರೆ, 9 o'clock ನೀವು ಕಾಲ್ ಮಾಡಿ. ಬಟ್ ನಾಳೆ ಬರುದಾದ್ರೆ ನಾನು ಈಗ ಹೇಳಿ, ನಾನೀಗ ಜಸ್ಟ್ ಒಂದು ಅವ್ರ ಹತ್ರ ಮಾತಾಡ್ತೇನೆ, ಬಾಸ್ ಹತ್ರ. ಈಗ ನಾಳೆ ಬರ್ಬೋದಾ? ಯಾಕಂದ್ರೆ ಮಂಡೇ ನಿಮ್ಗೆ ಕ್ಲಾಸ್ ಇದೆ. ಬರುವಾಗ ನಾವು ಹಿಂದೆ ಬರುವ ಲೇಟ್ ಆದ್ರೆ, ಅಲ್ಲ ಮೇ ಬಿ ಲೇಟ್ ಆದ್ರೆ ಓಕೆ ಓಕೆ. ಮನೇಲಿ ಏನು ಪ್ರಾಬ್ಲಮ್ ಇಲ್ಲಲ್ಲ? ಓಕೆ ಓಕೆ. ಸ್ವಾತಿ ಅವರೇ ನಮಸ್ತೆ. ಸ್ವಾತಿ ಅವರೇ ನಮಸ್ತೆ, ಇದು ಸ್ಪಂದನ ಟಿವಿಯಿಂದ. ಹಲೋ ಸ್ವಾತಿ ಅವರೇ ನಮಸ್ತೆ. ಸ್ಪಂದನ ಟಿವಿಯಿಂದ ಕಾಲ್ ಮಾಡ್ತಿದ್ದೇನೆ, ಕಿರಿಕಿರಿ ಮಸ್ಕಿರಿ ಅಂತ. ಕಾರ್ತಿಕ್ ಅಂತ ಮಾತಾಡ್ತಿದ್ದೇನೆ. ಸೊ ನಿಮ್ಮ ನಂಬರ್ ಕೊಟ್ಟಿರಿದ್ದು ದೀಕ್ಷಾ ಕಾರ್ಕಳ. ಓಕೆ, ಹಲೋ. ಇಷ್ಟೆಲ್ಲ ಮಾಡಿದ್ದು ನಾವು ಪ್ರ್ಯಾಂಕ್. ಓಕೆ, ಸೊ ಬೇಜಾರು ಮಾಡಬೇಡಿ. ಓಕೆ, ಸೊ ನಿಮ್ಮ ನಂಬರ್ ಕೊಟ್ಟಿರೋದು ದೀಕ್ಷಾ, ಅವ್ರ ಹತ್ರ ಕೇಳಿ. ಓಕೆ, ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಓಕೆ ಓಕೆ ಓಕೆ, ಬಾಯ್ ಸ್ವಾತಿ. ಸೊ ವೀಕ್ಷಕರಿಗೆ ಯಾರಿಗೆ ಪ್ರ್ಯಾಂಕ್ ಮಾಡ್ಬೇಕಂದ್ರೆ ತಿಲಕ್ ರಾಜ್ ಫ್ರಮ್ ಪುತ್ತೂರ್. ಓಕೆ, ಸೊ ಇರೋ ನಂಬರ್ ಕೊಟ್ಟದ್ದು ಪ್ರವನ್. ಓಕೆ, ಸೊ ಇವರು ಏನು ಹೇಳಿದ್ದಾರೆ ಅಂದರೆ ಸ್ವಲ್ಪ ಈ ಮೆಸೇಜ್ ಎಲ್ಲ ಮಾಡ್ತಾರಂತೆ ಹುಡುಗರಿಗೆ, ಅದೆಲ್ಲ ನಾರ್ಮಲ್ ಈಗ. ಬಟ್ ಆದರೂ ಕೂಡ ಇವರಿಗೆ ಪ್ರವನ್ ಅವರಿಗೆ ಸ್ವಲ್ಪ ಏನೋ ಗೊತ್ತಿಲ್ಲ, ಅವರೊಂದು ಸ್ವಲ್ಪ ಆಡಿಸ್ಬೇಕಂತೆ. ಯಾರೋ ಒಂದು ಹೆಸರು ಹೇಳಿ, ಅಂದರೆ ಅವರ ಕಸಿನ್ ಮಾತಾಡೋದು, ಇಲ್ಲದಿದ್ರೆ ಅಣ್ಣ ಮಾತಾಡೋದು ಅಂತ ಒಂದು ಹೆದರಿಸಿ ತಿಲಕ್ ರಾಜ್ಗೆ ಅಂತ ಹೇಳಿದ್ದಾರೆ. ಬಟ್ ಇವರು ಏನು ಹೇಳಿದ್ದಾರೆ ಅಂದರೆ ಸ್ವಲ್ಪ ಮೇ ಬಿ ಸಿಟ್ಟು ಬರ್ಬೋದು, ಇಲ್ಲದಿದ್ರೆ ಕೂಲ್ ಗಾಯ್, ಅಂದರೆ ಏನು ಅಷ್ಟೊಂದು ಸಿಟ್ಟು ಬರಲಿಕ್ಕಿಲ್ಲ. ಬಟ್ ನೋಡೋಣ ನಮ್ಮ ತಿಲಕ್ ರಾಜ್ ಅವರನ್ನು ಯಾವ ಥರ ಪ್ರ್ಯಾಂಕ್ ಮಾಡ್ಬೋದು ಅಂತ. ಸೊ ತಿಲಕ್ ರಾಜ್ ಅವರು ಪ್ರ್ಯಾಂಕ್ ಆದರೆ ಸೂಪರ್. ಆ್ಯಂಡ್ ಈಗ ತಿಲಕ್ ರಾಜ್ ಅವರನ್ನು ಪ್ರ್ಯಾಂಕ್ ಮಾಡೋಣ ಬನ್ನಿ. ಹಲೋ ತಿಲಕ್ ರಾಜ, ಎಲ್ಲಿದ್ದೀರಾ? ಮನೇಲಿದ್ದೀರಾ? ನಾನು ರಾಹುಲ್ ಅಂತ. ಹೌದೌದು, ರಾಹುಲ್ ಅಂತ ಮಾತಾಡೋದು. ಅಲ್ಲ, ನೀವೀಗ ಮನೇಲಿ ಏನ್ ಮಾಡ್ತಿದ್ದೀರಾ? ಮನೇಲಿದ್ಯಾ ಅಲ್ಲ ಹೊರಗಿದ್ಯಾ ಕೇಳು? ಮನೇಲಿದ್ಯಾ ಅಲ್ಲ ಹೊರಗಿದ್ಯಾ? ಈಗ ಮನೇಲಿದ್ದೆ ಅಂತ ಹೇಳಿದಿ. ಯಾವ್ದು ಹೊರಗೆ ಬಂದ್ಯಾ? ಹಾಗಾದ್ರೆ ಒಳಗೆ ಹೋಗು. ಆಗುದಿಲ್ಲ ಅಂದ್ರೆ ಹೇಗೆ? ಆಯ್ತಾ, ಮನೆಯೊಳಗೆ ನೀರು ಬಂತ? ಅಲ್ಲ ನೀನು ಈ ತರ ಎಲ್ಲ ಮಾಡಿ ಎಲ್ಲ ಪೆಟ್ಟು ತಿಂತೀಯ ಅಂತ ಮಾರ? ನೀ ಈ ತರ ಎಲ್ಲ ಮಾಡಿ ಪೆಟ್ಟು ತಿಂತೀಯ ಅಂತ? ಯಾರ ಹೊಡಿಯೋರು? ಯಾರ ಹೊಡಿಯೋರು? ನಾನೇ ಮಗನೇ. ಈಗ ಇವಳಿಗೆ ನಿಶ್ಚಿತಗೆ ಏನ್ ಮೆಸೇಜ್ ಮಾಡಿದೆ ಹೇಳು? ನೆನಪಿಲ್ವಾ? ನಾನು ಅವ್ರ ಅಣ್ಣ ಮಾತಾಡ್ತಿದ್ದೇನೆ. ಇವ್ರೆ ತಿಲಕ್ ರಾಜ್, ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಿ. ಎಲ್ಲಿದ್ದೀರಿ ಹೇಳಿ? ಸ್ವಲ್ಪ ಮಾತಾಡ್ಲಿಕ್ಕಿತ್ತು. ನಿಶ್ಚಿತ ಅವ್ರಿಗೆ ಏನ್ ಮೆಸೇಜ್ ಮಾಡಿದ್ರಿ ಈಗ? ಯಾವ್ದು? ಅಣ್ಣ ಬಾಯ್ ಬಿಟ್ಟು ಮಾತಾಡ್. ಬಾಯಲ್ಲಿ ಅಂತ ಮದುವೆ ಇಟ್ಟಿದ್ಯಾ? ಯಾವ್ದು ಚೈನಿಗೈನ್ಯಾ? ಬಾಯಿಗೆ ಹೊಡಿತೀನಿ ಮಗನೆ. ಪೆದಮ್ ಮಾತಾಡ್ಬೇಡ.
ಜಾಗ್ರತೆ ಇರು. ಸರಿ ಸರಿ ಮಗನೇ. ಏನ್ ಮೆಸೇಜ್ ಮಾಡಿದೆ ಹೇಳು ನಿಶ್ಚಿತನಿಗೆ? ಏನ್ ಮೆಸೇಜ್ ಮಾಡಿದೆ ಹೇಳ ಮಗನೇ? ಮಾತಾಡ್ಬೇಡ. ಅವನಿಗೆ ಅವಳಿಗೆ ಏನ್ ಮೆಸೇಜ್ ಮಾಡಿದೆ ಹೇಳು? ಏನ ಷರತ್ತ? ಯಾವ ಷರತ್ತ? ತಿಲಕ್ ರಾಜ್, ನಾನು ರಾಹುಲ್ ಅಂತ ಮಾತಾಡ್ತಿದ್ದೇನೆ, ನಿಶ್ಚಿತ ಅವರ ಅಣ್ಣ. ಆಯ್ತಾ? ನೀವು ನಿನ್ನೆ ಒಂದು ಮೆಸೇಜ್ ಮಾಡಿದ್ರಿ ನಂಗೆ ನಿಶ್ಚಿತ ಅವರು. ನಾನು ನಿಶ್ಚಿತ ಅವರ ಮೊಬೈಲ್ ಚೆಕ್ ಮಾಡುವ ನಿಮ್ ಮೆಸೇಜ್ ಬಂತು. ಸೊ ಅದನ್ನ ಸ್ವಲ್ಪ ಕೇಳಲಿಕ್ಕಿತ್ತು. ಸೊ ಅವರ ನಿಮ್ಮ ನಂಬರ್ ಅದ್ರಲ್ಲಿ ಸಿಕ್ತು. ಸೊ ಹಾಗಾಗಿ ನಿಮ್ಗೆ ಕಾಲ್ ಮಾಡಿದ್ದು. ಆಯ್ತಾ? ಓಕೆ. ಈಗ ಏನ್ ಗೊತ್ತಾ, ನೀನ್ ಈ ತರ ಎಲ್ಲ ಮೆಸೇಜ್ ಮಾಡ್ತಿದ್ದಲ್ಲ, ಏನು ಅಂತ ಕೇಳ್ತಿದ್ದೇನೆ. ಏನ ನಿಂಗೆ ಸೀರಿಯಸ್ನೆಸ್ ಇಲ್ವಾ? ಅಲ್ಲ ಏನ ನಿಂಗೆ ಸೀರಿಯಸ್ನೆಸ್ ಇಲ್ವಾ ತಿಲಕ್ ರಾಜ್? ಎಷ್ಟು ಹುಡುಗಿಗೆಲ್ಲ ಮೆಸೇಜ್ ಮಾಡ್ತೀಯ ಹೇಳು? ಏನ ನೀನ್ ಏನ್ ಮಾತಾಡ್ತಿದ್ಯಾ? ಬಾಯಲ್ಲಿ ಏನೇನು ಹಿಡ್ಕೊಂಡೆಲ್ಲ ಮಾತಾಡ್ತಿದ್ಯಲ್ಲ? ತಿಲಕ್ ರಾಜ್, ಇದು ಸ್ವಲ್ಪ ಕಷ್ಟ ಆಗ್ತಿದೆ ನಿಮ್ಗೆ. ನಾನು ಏನ್ ಮಾತಾಡಿದ್ದು ಕೂಡ ನೀವು ಸೀರಿಯಸ್ ಆಗ್ತಿಲ್ಲ. ನೀವು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ನಿಮ್ಮ ತಂದೆಯವರ ನಂಬರ್ ಕೂಡ ಇದೆ, ನನಗೆ ತಂದೆಯವರಿಗೆ ಕಾಲ್ ಮಾಡ್ತೇನೆ. ಓಕೆ, ಬಾಯ್. ಇಟ್ಟೆ. ಹಲೋ 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 ತಿಲಕ್ ರಾಜ? ಮತ್ತೆ ಯಾರು? ಯಾರ? ಏನ ಮಗನೇ ಬೊಗಳ? ಹೌದು ಮಗನೇ. ಮತ್ತೆ ಯಾರು? ಮಗನೇ. ನೀನ್ ಯಾವಾಗ ಆದದ್ದು ಮಗ? ಮಗ ಯಾವಾಗ ಆದದ? ಅಪ್ಪ ಯಾವಾಗ ಆದದ್ ನಿಂಗೆ ಗೊತ್ತಿರ್ಬೇಕು, ಮಗ ಆದದ್ ನಂಗೆ ಗೊತ್ತಿರ್ಬೇಕು. ಮಗನೇ ನಿಂದೆಲ್ಲ ಇದೆಲ್ಲ ಬೇಡ, ಗೊತ್ತಾಯ್ತಲ್ಲ? ಮಗನೇ ಮಗನೇ ಏ ಏ ಯಾವ್ದು ಟಚ್ ಉಂಟಾ? ಯಾರ್ದು ಟಚ್ ಹೇಳು? ಅದೇ ನಿಂಗೆ ಎಲ್ಲ ಹುಡುಗಿರದೆ ಟಚ್ ಇರೋದು, ಮತ್ತೆ ಬೇರೆ ಏನಿಲ್ಲ. ಮರ್ಯಾದೆ ಏಂತ? ನಿಂಗೆ ಮರ್ಯಾದೆ ಕೊಡ್ಲಿಕ್ಕೆ ಗೊತ್ತಿಲ್ಲ ಅಂದ್ರೆ ನಾನು ಯಾಕ ಮರ್ಯಾದೆಯಲ್ಲಿ ಮಾತಾಡ್ಬೇಕು ನಿಂಗೆ? ಮತ್ತೆ ನೀನ್ ಅದೇ ನಿನ್ ಬಾಯಲ್ಲಿ ಎಂತ ಎಂತ ಇಟ್ಟದ್ ನೀನು? ಮದುವ ಬೇರೆ ಇಡ, ಬೇರೆ ಏನಾದ್ರು ಇಡು. ಅಲ್ಲಿ ಯಾವ್ದಾದ್ರು ಒಂದು ಮರ ಪೀಸ್ ಇತ್ತಲ್ಲ, ಅದ್ರೊಳಗೆ ಬಾಯೊಳಗೆ ಹಾಕು. ಸರಿ ಮಾಡಿ, ನಿನ್ ಬಾಯಿ ದೊಡ್ಡದಾಗ್ಲಿ. ಮನೇಲಿ ಬಂದ್ ಮಾತಾಡ್ಬೇಕಾ? ಇಲ್ದಿದ್ರೆ ಇಲ್ಲಿ ಬರ್ಬೋದಾ? ಮಾತಾಡ್ಬೋದಾ ನಿಂಗೆ? ತಿಲಕ್ ರಾಜ್, ನೀನು ಉಡುಪಿ ಬಾ. ಉಡುಪಿಗೆ ನೀನು ಹೌದು, ಮಂಗ್ಳೂರ್ ಬೇಡ, ನೀನು ಉಡುಪಿಗೂ ಬಾ. ಉಡುಪಿ ಬಂದ್ಮೇಲೆ ಚಿಟ್ಪಾಡಿಗೆ ಬಾ. ಚಿಟ್ಪಾಡಿಗೆ ಬಂದು ಸ್ಪಂದನ ಟಿವಿ ಅಂತ ಇದೆ, ಸ್ಪಂದನ ಟಿವಿಗೆ ಬಂದು ನನ್ ಜೊತೆ ಮಾತಾಡು. ನನ್ನ ಹತ್ರ ಮಾತಾಡ ನೀನು. ಸ್ಪಂದನ ಟಿವಿ ಚಾನಲ್ ಹತ್ರ ಬಾ. ಬಾ, ಅಲ್ಲಿ ಕಿರಿಕಿರಿ ಮಸ್ಕಿರಿ ಅಂತ ಕಾರ್ಯಕ್ರಮ ಇದೆ. ಅಲ್ಲಿಂದ ನಿಂಗೆ ಕಾಲ್ ಬಂತು ಈಗ. ಆಯ್ತಾ? ತಿಲಕ್ ರಾಜ್ ನಮಸ್ತೆ, ಇದು ಕಾರ್ತಿಕ್ ಅಂತ ಸ್ಪಂದನ ಟಿವಿಯಿಂದ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಿದ್ದೇನೆ. ನಿಮ್ಮ ನಂಬರ್ ಕೊಟ್ಟಿರೋದು ಪ್ರವನ್. ಓಕೆ, ಸೊ ಇದೆಲ್ಲ ಮಾಡಿದ್ದು ಪ್ರ್ಯಾಂಕ್. ಓಕೆ, ಸೊ ಇದೆಲ್ಲ ಮಾಡಿದ್ದು ನಾವು ಪ್ರ್ಯಾಂಕ್. ಅಂಡ್ ಏನು ಕೂಡ ಬೇಜಾರು ಮಾಡಬೇಡಿ. ಓಕೆ, ಸೊ ಇದೇ ರೀತಿಯಾಗಿ ಜಾಲಿಯಾಗಿರಿ. ಬಟ್ ಯಾವಾಗ್ಲೂ ಜಾಲಿ ಬೇಡ.
ಓಕೆ ಓಕೆ, ಬಾಯ್ ಬಾಯ್ ತಿಲಕ್ ರಾಜ್, ಬಾಯ್ ಬಾಯ್ ಬಾಯ್. ಸೊ ನೋಡಿದ್ರಲ್ಲಿ ವೀಕ್ಷಕರೇ, ಇವತ್ತಿನ ಒಂದು ಕಿರಿಕಿರಿ ಮಸ್ಕಿರಿ ಎಪಿಸೋಡ್ ತುಂಬ ಖುಷಿ ಆಯಿತು. ಯಾಕಂದರೆ ಕೆಲವರು ಪ್ರ್ಯಾಂಕ್ ಆಗಿದ್ದಾರೆ, ಕೆಲವರು ಬಿಸಿ ಆಗಿದ್ದಾರೆ. ಮೇ ಬಿ ಬಿಸಿ ಆಗೋದೇ ಸ್ವಲ್ಪ ಈ ಒಂದು ಕಾರ್ಯಕ್ರಮದ ಮೇನ್ ಪಾಯಿಂಟ್ ಆಗಿರುತ್ತೆ. ಸೊ ಇದೇ ರೀತಿಯಾಗಿ ಪ್ರ್ಯಾಂಕ್ ಮಾಡ್ತಾ ಇರ್ತೀವಿ. ಆ ನಂಬರ್ಗೆ ನಿಮ್ಮ ವಾಟ್ಸಪ್ ನಂಬರ್ ಕಳಿಸಿ. ಸೊ ನಿಮ್ಮ ಫ್ರೆಂಡ್ಸ್ ಅವರದ್ದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ವಿತ್ ಡೀಟೇಲ್ಸನ್ನು ಕಳಿಸಿ. ಯಾಕಂದರೆ ವಿದೌಟ್ ಡೀಟೇಲ್ಸ್ ಏನು ಕೂಡ ಮಾಡಲಿಕ್ಕಾಗಲ್ಲ. ಕೆಲವರು ಹೆಸರನ್ನು ಕಳಿಸಲ್ಲ, ಯಾಕಂದರೆ ನಿಮ್ಮ ಹೆಸರನ್ನು ನಾವು ಖಂಡಿತವಾಗಿ ಹೇಳಲೇಬೇಕು. ಯಾಕಂದರೆ ಲಾಸ್ಟಿಗೆ ನಾವು ಹೇಳಿಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಯಾರು ನಂಬರ್ ಕೊಟ್ಟಿದ್ದಾರೆ ಅವರಿಗೂ ಒಂದು ಖುಷಿ ಆಗುತ್ತೆ, ಯಾಕಂದರೆ ಅವ್ರು ಕೊಟ್ಟಿದ್ದಾರಾ, ತುಂಬ ಖುಷಿ ಆಗುತ್ತೆ. ಮತ್ತು ನಿಮಗೆ 100% ನಿಮಗೆ ಕಾಲ್ ಬರ್ಬೋದು ಅವ್ರದ್ದು. ಓಕೆ, ಸೊ ಆ ಒಂದು ರೀಸನ್ಗೋಸ್ಕರ ನಿಮ್ಮ ಹೆಸರನ್ನು ಹೇಳಿ ಆ್ಯಂಡ್ ಅವರ ವಿತ್ ಡೀಟೇಲ್ಸ್, ಅಂದರೆ ಏನು ಮಾಡ್ತಿದ್ದಾರೆ ಆ್ಯಂಡ್ ರೀಸೆಂಟ್ ಸಿಚುವೇಶನ್ ಇದೆ ಅದು ಆ ಥರ ಕಾನ್ಸೆಪ್ಟಲ್ಲಿ ಇದ್ದರೆ ಕಳಿಸ್ಬೋದು ಆ ನಂಬರ್ಗೆ. ಸೊ ತುಂಬ ಎಪಿಸೋಡ್ಸ್ ಆಯಿತು. ಆ ಎಪಿಸೋಡ್ ಯಾರೆಲ್ಲ ನೋಡಲಿಕ್ಕಾಗಲ್ಲ, ಅಂದರೆ ಮೇ ಬಿ ಕೆಲವೊಂದು ಸತಿ ಒಂದೊಂದು ದಿನ ತುಂಬ ಬ್ಯುಸಿ ಇರ್ತಾರೆ. ಸೊ ಎಪಿಸೋಡ್ ಯಾರೆಲ್ಲ ಮಿಸ್ ಮಾಡ್ತಾರೆ, ಯೂಟ್ಯೂಬಲ್ಲಿ ಎಲ್ಲ ಎಪಿಸೋಡ್ಸ್ ಇದೆ. ಸೊ ಯೂಟ್ಯೂಬಲ್ಲಿ ಕಿರಿಕಿರಿ ಮಸ್ಕಿರಿ ಅಂತ ಟೈಪ್ ಹೊಡೆದ್ರೆ ಆಯಿತು, ಎಲ್ಲ ಎಪಿಸೋಡ್ಸು ನಿಮಗೆ ಬರುತ್ತೆ. ಓಕೆ, ಸೊ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೇನೆ. ಸೊ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆ ನೋಡ್ತೇನೆ ರೀ ಸ್ಪಂದನ.